ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ನಾವು ಭೈರವ ಗಾರ್ಡನ್ ಎಂಬುದು ಕೋಟೆ ಉಂಟು, ಒಂದು ಟ್ರಕ್ಕಿಂಗ್ ಪ್ಲೇಸ್ ಉಂಟು. ಅದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋದು. ಒಂದು ರಿಸ್ಕ್ ಆಗಿರೋ ಒಂದು ಟ್ರಕ್ಕಿಂಗ್ ಪ್ಲೇಸ್ ಇದು. ಎಲ್ಲಿರುವುದು ನಿಮಗೆ ಹೇಳ್ತೇನೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋ ಗೈಸ್. ಇವತ್ತು ನಾವು ಒಳಗೆ ವಿಡಿಯೋ ತೆಗೆದು ಹೊರಗೆ ಒಳ್ಳೆ ರೀತಿಯಲ್ಲಿ ಸೌಂಡ್ ಉಂಟು, ಮಿಷಿನ್ ಸೌಂಡ್ ಉಂಟು, ಕಲ್ಲಿನ ಕೋರೆ ಮಿಷಿನ್ ಎಲ್ಲ ಸೌಂಡ್ ಉಂಟು. ಆಚೆ ಒಂದು ಜಲ್ಲಿಯ ಕೋರೆ ಉಂಟು, ನಮ್ಮ ಮನೆ ಮುಂದೆ ಜಲ್ಲಿಯ ಕೋರೆ ಉಂಟು, ಅದರ ಒಂದು ಮಿಷಿನ್ ಸೌಂಡ್ ಸಹ ಕೇಳ್ತದೆ. ಅದಕ್ಕೆ ನಾನು ಒಳಗೆ ವಿಡಿಯೋ ತೆಗೆದು. ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು, ಅಷ್ಟು ಚಳಿ ಇಲ್ಲ. ಇವತ್ತು ದೂರ ಟ್ರಾವೆಲ್ ಮಾಡೋದು ನಾವು ಭೈರವ ಗಾರ್ಡನ್ ಎಂಬ ಒಂದು ಟ್ರಕ್ಕಿಂಗ್ ಪ್ಲೇಸ್, ಒಂದು ಕೋಟೆ, ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದು. ಒಂದು ರಿಸ್ಕ್ ಆಗಿರೋ ಪ್ಲೇಸ್. ಬನ್ನಿ ಇಲ್ಲಿಗೆ ಹೋಗುವ, ಭೈರವ ಘಾಟಿಗೆ ಹೋಗುವ. ಭೈರವ ಗಾಡಿಯಲ್ಲಿರುವುದು ಭಾರತದ ಮಹಾರಾಷ್ಟ್ರದಲ್ಲಿ ಸತಾರಾ ಎಂಬುದು ಜಿಲ್ಲೆ ಉಂಟು. ಅಲ್ಲಿ ಒಂದು ಪಠಾಣ್ ಎಂಬ ಒಂದು ಏರಿಯಾ ಉಂಟು. ಆ ಪಠಾಣ್ ನಿಂದ ಸ್ವಲ್ಪ ಇರುವುದು ಈ ಭೈರವ ಗಾಡು. ಮಹಾರಾಷ್ಟ್ರದಲ್ಲಿ ಭೈರವ ಗಾಡು ಹೆಸರಲ್ಲಿ 6 ಕೋಟೆ ಉಂಟಂತೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದು ಎಷ್ಟು ಎತ್ತರದಲ್ಲಿ ಉಂಟು? ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 1523 ಮೀಟರ್ ಎತ್ತರದಲ್ಲಿ ಇರುವ ಒಂದು ಪ್ಲೇಸ್ ಈ ಭೈರವ ಗಾಡು. ಒಳ್ಳೆ ಫೇಮಸ್ ಆಗಿರುವ ಒಂದು ಪ್ಲೇಸ್. ಮತ್ತೊಂದು ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ರಿಸ್ಕಿ ಇರುವ ಒಂದು ಟ್ರಕ್ಕಿಂಗ್ ಪ್ಲೇಸ್ ಆಗಿದೆ ಈ ಒಂದು ಭೈರವ ಗಾಡು. ಭೈರವ ಗಾಡು ಒಂದು ಕೋಟೆ ಆಗಿದೆ, ಒಂದು ಟ್ರಕ್ಕಿಂಗ್ ಪ್ಲೇಸ್ ಆಗಿದೆ, ಒಂದು ಕ್ಲೈಂಬಿಂಗ್ ಪ್ಲೇಸ್ ಆಗಿದೆ. ಎಲ್ಲ ಒಯ್ಯಿರುವ ಪ್ಲೇಸ್ ಭೈರವ ಗಾಡು. ಭೈರವ ಗಾಡನ್ನು ಯಾರು ನಿರ್ಮಾಣ ಮಾಡಿದರು? ಪನ್ವಾಳ ರಾಜರು ನಿರ್ಮಾಣ ಮಾಡಿದರು. 1818ರಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡರು. ಇದು ಎಷ್ಟು ವರ್ಷ ಹಳೆಯದು? 3000 ವರ್ಷದ ಹಳೆಯದು ಅಂತ ಹೇಳುತ್ತಾರೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಓದೋರಿದ್ರೆ ಇಲ್ಲಿಯ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿ. ಯಾವ ತಿಂಗಳಲ್ಲಿ ಭೈರವ ಗಾಡಿಗೆ ಹೋದಿರುವುದು? ಡಿಸೆಂಬರ್ ಇಂದ ಫೆಬ್ರವರಿ ತನಕ ಹೋದಿರುವುದು. ಆ ಟೈಮ್ನಲ್ಲಿ ಕೂಲ್ ಆಗಿರೋ ಕ್ಲೈಮೇಟ್. ಮತ್ತೊಂದು ಹೇಳ್ಬೇಕಾದ್ರೆ ಒಳ್ಳೆ ಚಳಿಗಾಲ. ಆ ಟೈಮ್ನಲ್ಲಿ ಹೋದರೆ ಒಳ್ಳೇದಂತ ಹೇಳುತ್ತಾರೆ. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಟ್ರಕ್ಕಿಂಗ್ ಡಿಸ್ಟೆನ್ಸ್ ಎಷ್ಟು? ಕಿಲೋಮೀಟರ್ ಎಷ್ಟು? 6 ಕಿಲೋಮೀಟರ್. 6 ಕಿಲೋಮೀಟರ್ ಎಷ್ಟು ಗಂಟೆ ಬೇಕು? 7 ಗಂಟೆ ಅಂದಾಜು ಬೇಕು. ಅಷ್ಟು ರಿಸ್ಕ್ ಆಗಿರೋ, ಅಷ್ಟು ಪವರ್ಫುಲ್ ಅವರ ಟ್ರಕ್ಕಿಂಗ್ ಅಂತ ಹೇಳ್ತಾರೆ. ಅಷ್ಟು ಟಫ್ ಆಗಿರೋ ಒಂದು ಟ್ರಕ್ಕಿಂಗ್ ರೂಟ್ ಆಗಿದೆ ಈ ಭೈರವಗಡ ಕೋಟೆ. ಇಲ್ಲದ್ರೆ ಒಂದು ಹಿಲ್ ಸ್ಟೇಷನ್ ಅಂತ ಹೇಳ್ಬಹುದು, ಇಲ್ಲದ್ರೆ ಒಂದು ಕ್ಲೈಂಬಿಂಗ್ ಪ್ಲೇಸ್, ಒಂದು ಟ್ರಕ್ಕಿಂಗ್ ಪ್ಲೇಸ್. ಆ ರೀತಿಯಲ್ಲಿ ಹೇಳ್ಬಹುದು ಈ ಪ್ಲೇಸ್ ಅನ್ನು, ಭೈರವ ಗಾಡನ್ನು. ಮುಂಬೈಯಿಂದ 115 ಕಿಲೋಮೀಟರ್, ಪುಣೆಯಿಂದ 135 ಕಿಲೋಮೀಟರ್ ಉಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೊಂದು ಹೇಳ್ಬೇಕಾದ್ರೆ ಈ ಭೈರವಗಡಿಗೆ ಯಾವ ರೀತಿಯಲ್ಲಿ ಟ್ರಕ್ಕಿಂಗ್ ಮಾಡುದು ಅಂತ ಹೇಳ್ಬೇಕಾದ್ರೆ ಕೆಲವು ಬುಕಿಂಗ್ ಸೈಟ್ ಉಂಟು. ಆ ರೀತಿಯಲ್ಲಿ ಟ್ರಕ್ಕಿಂಗ್ ಸೈಟ್ ಮಾಡುದು ಅಂತ. ಎಂಟ್ರಿ ಫೀಸ್ ಎಷ್ಟು ಕರೆಕ್ಟ್ ಗೊತ್ತಿಲ್ಲ. ಓದೋರಿದ್ರು ಕಮೆಂಟ್ ರೀತಿಯಲ್ಲಿ ಹೇಳಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮ್ಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬಾಯ್ ಹೇಳ್ತು. ನಾಳೆ ನೋಡು ಗೈಸ್, ನಾಳೆ ಒಂದು ಸ್ಪೆಷಲ್ ಆಗಿ ವಿಡಿಯೋ ನೋಡೋದು. ಮುನ್ನೆ ಅಂತ ಹೇಳ್ತೀನಿ, ಸ್ಪೆಷಲ್ ಇವತ್ತು ಹೊರಗೆ ಬರಲಿಲ್ಲ, ಒಂದು ಮಾಡ್ತೇನೆ, ಒಂದು ಬೆಳಗಿನ ಮಾರ್ನಿಂಗ್ ಲೈಫ್ ಒಂದು ವಿಡಿಯೋ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬಾಯ್ ಹೇಳ್ತಾ ನಾಳೆ ನೋಡು ಗೈಸ್, ಬಾಯ್.